ಅಮ್ಮ ಗದ್ದೆ ಬದಿಗೆ ಹೋಯ್ತಲ್ಲ ಬೆಳಿಗ್ಗೆ ಇದು ತೋಟದಲ್ಲ ಬಾಳಿಗೊನೆ ಅಂದ್ರೆ ಬಾಳಿಗೊನೆ ಮರೀತಿ ಫಸ್ಟ್ ಕ್ಲಾಸ್ ಆಯ್ತು ಈ ಸತಿ ಬಾಳಿಗೊನೆ ಒಳ್ಳೆ ಬಂದಿತ್ತು ಕಣ. ಒಂದು ಗಿಡದಲ್ಲಿ ಗೊನೆ ಇಲ್ಲ ಅನ್ಕೊಂಡಿಲ್ಲ. ಅದು ಎಂಥ ಒಳ್ಳೆ ಇದ್ದೆ ಅಂತ ಕಾಮಕ್ಕೆ ಅಷ್ಟೆಲ್ಲ ಲಾಯ್ಕಿತ್ತು ಒಂದೊಂದು ಗೊನೆ ಅಂದರೆ ಹಂಗೆ ತುಂಬ್ಕೊಂಡಿತ್ತು ಕಣ. ಈ ಸಲ ಒಂದು ಮಸ್ತಿತ್ತು ಮಾತ್ರ. ಒಂದು ಲಾರಿ ಅಪ್ಪಷ್ಟಿತ್ತು. ಒಳ್ಳೇದೊಂದು ದುಡ್ಡು ಕಾಣ್ಲಕ್ಕ ಅನ್ಕಂಡು. ಹೌದಾ, ಆಯ್ಲಿ ಮರಯ್ಯ, ದೇವ್ರು ನಡೆಸಿ ಒಳ್ಳೆ ಇದೆ ಆಯ್ಲಿ. ಅಲ್ಲ ಅದು ಸಾವಿತ್ರಿ ಬೇಕಂತ ಹೇಳ್ತಿದ್ದಾಳಲ್ಲ ಆ ತೋಟದ? ಹಾಂ, ಅದರಲ್ಲೂ ಲಾಯ್ಕ್ ಆಯ್ತು. ಮತ್ತು ಈಚೆ ತೋಟ ಬಲದ್ದು ಅದು ಲಾಯ್ಕ್ ಆಯ್ತು ಕಣ್. ಒಳ್ಳೆ ಫಸ್ಟ್ ಕ್ಲಾಸ್ ಆಯ್ತು. ತೋಟ ಅವಳಿಗೆ ಕೊಡೋದು ಅನ್ಕೊಂಡು ಆಯ್ತಾ? ಎಂತ ಮಾತಾಡ್ಕೊಂಡ್ರಿ ಅಣ್ಣ ತಂಗಿ? ಕೊಡುದಾರ ಕೊಟ್ಬಿಡು ಮಗ, ಎಂತಕ್ಕೆ ಸುಮ್ಮನೆ. ಇಲ್ಲೇ ಅವಳು ಬೇಡ ಅಂದಳಲ್ಲ ಅವತ್ತೆ, ಬೇಡ ಅಂತ ಹೇಳಿದಾಳ. ಮತ್ತು ನಾವು ಅದ್ರ ಸುದ್ದಿ ಎತ್ತದು ಬೇಡ. ನಾನು ಅದಕ್ಕೆ ಸುಮ್ಮನಿದ್ದೆ. ಅವಳಿಗೇನು ಬೇಕಾದಂಗೆ ಇತ್ತೀಗ. ನಮ್ಗಾರ ಕಾರಣ ಅವಶ್ಯಕತೆ ಇತ್ತು. ಮಕ್ಕಳದ್ದು ಈ ಗಂಡಿನ ಮದಿ ಬಂತು, ಮತ್ತು ಮಕ್ಕಳಿದ್ದ ಮೊಮ್ಮಕ್ಕಳಿದ್ದು ಮಂಜಂದು ಸೊಸತ್ರ ಅನ್ಕೊಂಡಿಲ್ಲ. ನಮಗೆ ಬೇಕಾತ್ತು ಸುಮ್ಮನಿರ್. ಅವಳಿಗೆ ಒಬ್ಳು ಮಗಳು ಅಲ್ಲಿ ಮಿಲ್ಟ್ರಿಂದ ಬೇಕಾದಷ್ಟು ದುಡ್ಡು ಬರ್ತತ್ತು. ನೀನು ಇಟ್ಕಂತೆ ಹಂಗಾರೆ? ಹೌದೇ, ಇಟ್ಕೊಂಡೆ ನಾನೇ. ಅದು ಎಷ್ಟು ವರ್ಷದಿಂದ ನಾನೇ ಕಂಡ್ಕೊಂಡಿದ್ದದ್ದು. ಅವಳೇನದಕ್ಕೆ ಒಂದು ದಿವಸ ಗೊಬ್ಬರ ತರಿಸಿ ಹಾಕಲಿಲ್ಲ, ಒಂದು ಮಣ್ಣು ಮಾಡಲಿಲ್ಲ, ಎಲ್ಲ ಮಾಡ್ಕೊಬಂದದ್ದಲ್ದ. ಒಂದು ಎಡಾಂತರದಲ್ಲಿ ಬಂದು ನಂಗೆ ಬೇಕಂದ್ರೆ ಬೇಕಂತಾಗಳ ಬಾಳಿಗೊನೆ ತಕ್ಕ ಹೋಗ್ತಿದ್ದಾಳೆ. ನಾನು ಸುಮ್ಮನಿದ್ದಿದ್ದೆ. ಎಲ್ಲಿ ಬೇಕಾದ್ರೆ ಅಲ್ಲಿ ತಕ್ಕ ಹೋಗ್ತಿದ್ದಾಳೆ. ಕಾಯಿ ಬೇಕಾದ್ರೆ ಗೊನೆ ತಕ್ಕ ಹೋಗ್ತಿದ್ದಾಳಲ್ಲ. ಅಷ್ಟೀಗಳು ಮಾಡುವ. ಮತ್ತು ಅವಳೇ ಬಾಯಿ ಬಿಟ್ಟು ಬೇಡ ಅಂದಗಳ ಎಂತಕ್ಕೆ ಸುಮ್ಮನೆ. ಮತ್ತು ಅವಳೇ ಹೇಳಿದಾಳಲ್ಲ ಮಂಜಿಗೆ ಬೇಕಾದ್ರೆ ಕೂಡ ಅಂದ್ಕೊಂಡು. ಅದನ್ನೇ ಮಂಜಿನ ಹೆಸರಿಗೆ ಕೊಟ್ಟರು ಸೈ. ಸುಮ್ಮನಿರು, ಅಷ್ಟೊತ್ತಿಗೆ ಅವಳು ಎಂತ ಹೇಳೋದಿಲ್ಲ ಅವಳು. ಎಂಥದ ಮರಯ್ಯ, ಒಟ್ಟು ಗಲಾಟೆ ಒಂದು ಮಾಡ್ಕೊಂಡ್ಬೇಡಿ. ನನ್ನ ಕಣ್ಣಿದ್ರಿಗೆ ನನ್ನ ಮಕ್ಕಳು ಗಲಾಟೆ ಮಾಡ್ಕೊಂಬ ನಂಗೆ ಕಾಮ್ಕಾತಿಲ್ಲ. ಆಯ್ತು, ಈಗ ಮುಖ ಅದಕ್ಕೆ ಅಷ್ಟೆಂತಕ್ಕೆ ಮಾಡ್ಕೊಂಡೆ. ಈಗ ಒಳ್ಳೆ ಎಲೆ ಅಡ್ಕೆ ತಿಂತಿದ್ದೆ ನಾನು. ಪುರ್ಸತ್ತಲ್ಲಿ ಕೂತಿದ್ದೆ ಇವತ್ತು. ಅಡ್ಕೆ ಎಲ್ಲ ಗುರುಟಿ ಕೊಡ್ತೆ, ತಿನ್ನು, ಸುಮ್ಮನೆ ತಿನ್ನು. ಆ ಹೊಗೆ ಸೊಪ್ಪೆಲ್ಲ ಬಿಡು ಮರೀತಿ. ಫಸ್ಟ್ ಈ ಸಲ ನಿನ್ನ ಕಿವಿದೊಂದು ಸರಿ ಮಾಡಿಸ್ಕೊಬರ್ಕು. ಎಂತ ಆಯ್ತಾ, ಲಾಯ್ಕೆ ಇತ್ತಲ್ಲ. ಅಲ್ಲ ಮರೈತಿ, ಮಿಷನ್ ಹಾಕ್ಸುವ ಅಂದರೆ ನಿನ್ನ ಕಿವಿ ಕೆಲಸಲಕ್ಕೆ ಅಂತಿಲ್ಲ. ಮತ್ತು ಚಕ್ಕರ ಮಾಡಿಸ್ಕೊಬರ್ಕ ಬಡ್ದ ಎಂಥ ಪ್ರಾಬ್ಲಮ್ ಅನ್ಕೊಂಡು. ಮಿಷನ್ ನಿಂತು ಹಾಕ್ಸ್ಕೊಂಬಕಾತಿಲ್ಲ. ಅಯ್ಯೋ, ನಾನು ಅದಕ್ಕೆ ಅಲ್ದ ಹೇಳುದ ಹಾಗೆ ಸೊಪ್ಪು ತಂದು ಕೊಡಿ ಅನ್ಕಂಡ. ನೀವು ಹಾಗೆ ಸೊಪ್ಪು ತಂದು ಕೊಡು ಬಿಟ್ಟರು ಕೂಡಲೇ ನಂಗೆ ಕಿಮಿಕೆ ಅಂತಿಲ್ಲ ಕಣ. ಏಗಳು ಹಾಗೆ ಅದಕ್ಕಿಂತ ಡಾಕ್ಟ್ರ್ ಅಂತಕ್ಕೆ. ಡಾಕ್ಟ್ರು ಉಂಡ್ರು, ನಾನೇ ಹೇಳ್ತೆ ಕಣ. ಹಾಗೆ ಸೊಪ್ಪು ತಂದು ಕೊಡ, ಕಿವಿ ಸಮಾಕಿ ಅಂತ ನಂದು. ಯಾರೂ ಅಡ್ಡಿಲ್ಲ ಮರಿತೀನಿ. ನೀನು ಮನೇಲಿ ಹಂಗೋ ಹಿಂಗೋ ಮಾಡಿ ನಿಂದೆ ರಾಜಕೀಯ ನಡೆಸ್ತೆ ನೀನು. ಮತ್ತು ವಯಸ್ಸದು ಸುಮ್ಮನೆ ಮಗ. ಒಂದೊಂದು ಅನುಭವ ಆದಂಗೂ ಕಣ. ಹಿಂಗೆ ಮಾಡ್ರಿ ಹಿಂಗೆ ಅಂತೆಲ್ಲ ತಿಳ್ಕೊಂಬದಷ್ಟೆ. ಅದೆಲ್ಲ ಇರಲಿ. ಅಲ್ಲ, ಹೆಣ್ಣಿಂದ ನಿನ್ಗೆ ಇಟ್ಕೋಬೇಕಾರೆ ತೋಟ ನಾ ಬೇಡ ಅಂತ ಹೇಳೋದಿಲ್ಲ. ಆರು ಆ ಹೆಣ್ಣಿಗೆ ವಾರಕ್ಕೆ ಒಂದು ದಿವಸ ಮತ್ತು ಪೂಜೆ ಇದಕ್ಕೆ ಎಲ್ಲ ಬಾಳೆಗೊನೆ ಮಾತ್ರ ಕೊಡ್ಕ ಮಗ ನೀನು. ಅವಳು ಒಂದು ದಿವಸ ಅಂಗಡಿಯಿಂದ ಬಾಳೆಹಣ್ಣು ತಪ್ಪಕಾಗ ಮಾತ್ರ. ನೀನು ಒಡ ಹುಟ್ಟು ತಂಗಿ ಅಲ್ದ. ಈಗ ಜಾಗವೇ ಅವಳು ಕೊಡೋಕೆ ರೆಡಿ ಇದ್ರ ಮೇಲೆ ನಾವು ನಮ್ಮದು ಕರ್ತವ್ಯ ಅನ್ಕ ಮಾಡ್ಕ ಮಗ. ಅಲ್ಲ, ನಿನ್ನ ಮೊಮ್ಮಗಳಿದ್ದಾಳಲ್ಲ ಅಶ್ವಿನಿ, ಅದು ಮಣಿಪಾಲದಲ್ಲಿ ಅಂತ ಓದುತ್ತಲ್ಲ. ಅಲ್ಲ ಮರೀತಿ, ಇಲ್ಲಿಂದ ಮಣಿಪಾಲಕ್ಕೆ ಎಷ್ಟು ದೂರ ಇತ್ತು? ಮನೆಯಿಂದ ಓಡಾಡ್ಲಿಕ್ಕಲ್ಲ, ಅಲ್ಲಿ ಮಣಿಪಾಲಕ್ಕೆ ಅಂತಕ್ಕೆ ಸೇರಿಸದ್ದು. ಸುಮ್ಮನೆ ದುಡ್ಡು ಖರ್ಚಿಗಲ್ದ ಅದು. ಇಲ್ಲಿಂದ ದಿನ ಬೆಳಿಗ್ಗೆ ಬಸ್ಸಲ್ಲಿ ಹೋಗಿ ಬರ್ಲಿಕ್ಕಲ್ಲ. ಓದ್ಕೊಂಬಕ್ಕೆಲ್ಲ ಮಸ್ತ್ ಇರುತ್ತಂಬ್ರ ಮಗ. ಅದಕ್ಕೆ ದಿನ ಬಸ್ಸಲ್ಲೆಲ್ಲ ಓಡಾಡೋಕೆ ಆತಿಲ್ಲ. ಮತ್ತದು ಬರೀ ಸೂಕ್ಷ್ಮನದ್ದಲ್ದ ಹೆಣ್ಣೆ. ಅದೆಲ್ಲ ಧೂಳ್ಗೀಳೆಲ್ಲ ಆತಿಲ್ಲ ಅಂಬ್ರ. ಅದಕ್ಕೆ ಅಲ್ಲೇ ಇತ್ತು. ಮತ್ತದಕ್ಕೊಂದು ಮನೆ ಓದು ಹುಚ್ಚಲ್ಲ ಎಷ್ಟೊತ್ತಿಗೂ. ಅದೇ ಇವಳು ಪ್ರಿಯ ಅನ್ಕಂಡ ಏನೋ ಅಲ್ಲಿ ಬಿಟ್ಟಿರಲ್ಲ. ಮತ್ತು ನಿನ್ನ ಬಾವಂದಂಬ್ರು ಓದು ಮಕ್ಕಳು ಓದು ಕಡೆಯೇ ಇರ್ಕ ಗಮನ, ಓಡಾಡೋದೆಲ್ಲ ಬೇಡ ಅಲ್ಲಿಂದ ಡಾಕ್ಟ್ರ್ ಅಂತ ಓದ್ತಾಳಂಬ್ರಲ್ಲ. ಎಲ್ಲ ಇಪ್ಪ ಮಕ್ಕಳೆಲ್ಲ ಡಾಕ್ಟ್ರ್ ಓದೋದು ಮರೆಯ. ಯಾರು ಕಂಡ್ರು ಡಾಕ್ಟ್ರ್ ಅಂದು. ಈಗ ನನಗಿಂತ ಡಾಕ್ಟ್ರ್ ಬೇಕಾ ಕಣ್. ಹಾಗೆ ಸಪ್ಪಾಕ್ರೆ ಹೊಲ್ ನೋವು ಹೊತ್ತು, ಕಿಮಿ ನೋವು ಹೊತ್ತು ಅಂತ ಹೇಳಿದೆ ಕಣ್ ನಾನೀಗ. ಹೇಳ್ತಾರಲ್ಲಮ್ಮ, ಹೊಸ ಡಾಕ್ಟ್ರ್ಗಿಂತ ಹಳೆ ರೋಗಿ ಉತ್ತಮ ಅಂಬ್ರು. ಆ ಥರ ಐತಿ ಈಗಿನ ಕಾಲದಲ್ಲಿ. ಎಲ್ಲ ಡಾಕ್ಟ್ರ್ ಅನ್ಕ ಓದ್ಕೊಂಬ. ಎಂಥದ ಡಾಕ್ಟ್ರ್ ಮರಿತಿ. ನಾವು ಒಂದು ಹೇಳ್ರು ಅವ್ರು ಒಂದು ಹೇಳ್ತಾರೆ. ಈಗ ನಾನು ಈ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಒಂದು ಒಪ್ಪದು ಕಣ್. ಅದು ಬಿಟ್ಟು ಯಾವ ಡಾಕ್ಟ್ರ್ ಹತ್ರ ಹೋಗ್ತಿಲ್ಲ ಮರಿತಿ. ಒಂದು ಕಿಮಿಗೆ ಒಂದು ಡಾಕ್ಟ್ರ್, ಇನ್ನೊಂದು ಕಿಮಿಗೆ ಇನ್ನೊಂದು ಡಾಕ್ಟ್ರ್, ಎಡಗಣ್ಣಿಗೆ ಒಂದು ಡಾಕ್ಟ್ರ್, ಬಲ್ಗಣ್ಣಿಗೆ ಒಂದು ಡಾಕ್ಟ್ರ್ ಅಮ್ಮಂಗೆ ಆಯ್ತು ಕಣ್. ಈಗ ಅದು ಎಂಥ ಪ್ರಾಣೇಶ್ ಹೇಳ್ತನಲ್ಲ ಒಂದು ಯಾವುದೋ ಒಂದು ಇದ್ರೊಳಗೆ. ಒಬ್ಬ ಪೇಷಂಟು ಅದಂಬ್ರು ಹೋಗಿ ಹೇಳ್ದಂಬ್ರು ಕಣ್ಣು ನೋವು ಅನ್ಕಂಡು. ಯಾವ ಕಣ್ಣು ಕೇಂದ್ರಂಬ್ರು, ಬಲ್ಗಣ್ಣು ಅಂತಂಬ್ರು.
ಓ ನಾನು ಬಲ್ಗಣ್ಣು ನೋಡು ಡಾಕ್ಟ್ರಲ್ಲ ಎಡ್ಗಣ್ಣು ನೋಡು ಡಾಕ್ಟ್ರು, ನೀವು ಬಲ್ಗಣ್ಣು ಡಾಕ್ಟ್ರಿಗೆ ಹೋಗ್ಬೇಕು ಹಂಗೆ ಹಿಂಗೆ ಒಂದು ಅಂಬ್ರಕಣಿ ಅಂತಂತ ಹೇಳ್ತಿದ್ದ ಅವನ. ನಾವು ಒಂದು ಬೇಜಾರಿಗೆ ಒಂದೊಂದ್ಸಲ ಟಿ ವಿ ಕಾಮ್ದಲ್ಲ ಅದ್ರಲ್ಲಿ ಹಾಕಿದ್ದೀರಿ ಆ ಥರ ಕಾಲ ಬಂದಿತ್ತು ಕಣಿ. ಈಗ ನಾ ಒಟ್ಟು ಡಾಕ್ಟ್ರ್ ಹತ್ರ ಹೋಗ್ದೇ ಬೇಡ ಅನ್ಕೊಂಡಿದ್ದೆ. ಹೋರು ಅಂದ ನಾ ಈ ಮಣಿಪಾಲ್ಕೆ ಅಂತೂ ಹೋರೆ, ಒಂದು ಚೆಕಪ್ಪು 2 ಚೆಕಪ್ ಅನ್ಕೊಂಡಲ್ಲ ಇಡೀ ದಿನ ಹಾಳು. ಒಂದು ಖರ್ಚಿಗೊಂದು ದಾರಿ. ಹೌದಾ? ಮಿಣ್ಕು ತಂಗಿಗೆ ಉಗುರು ಸುತ್ತ ಇತ್ತಂದ್ರೆ ಆ ಉಕ್ಕಾರ ಮಂಡಿ ಬೇಡ್ದ ಉಗುರು ಸುತ್ತಿಗೆ ಯಾರು ಡಾಕ್ಟ್ರ್ ಹತ್ರ ಹೋತ್ರ ಆ ಡಾಕ್ಟ್ರ್ ಸೀದಾ ಮಣಿಪಾಲಕ್ಕೆ ಸೇರಿಸಿ ಅಂದದ್ದಮ್ರ ಕಣ್. ಈಗ ಉಗುರು ತೆಗ್ದ ಬೆರಳೆ ತೆಗ್ದು ಬ್ಯಾಂಡೇಜ್ ಹಾಕಿ ಕಳಿಸಿರಂಬ್ರ. ಎಂತ ಹೇಳೋದು ಮರಯ್ಯ, ಒಬ್ಬೊಬ್ಬರು ಡಾಕ್ಟ್ರ್ ಇಬ್ಬರು ಎಂತ ಇದು ಮಾಡ್ಕರಿಲ್ಲ, ಸೀದಾ ಅಲ್ಲಿಗೆ ಬರೆದು ಕೊಡೋದು ಮರಯ್ಯ, ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಅನ್ಕಂಡ. ಇವು ಹೋದ್ದು ಸಾಕು, ನಗಡಿ ಸಾಕು ಮಿಣ್ಕು. ಮಿಣ್ಕೊತ್ತಿ ಬರ್ದೆ ಭಾಳ ದಿನ ಆಯ್ತಲ್ದೆ ನಮ್ಮ ಮನೆ ಬದಿಗೆ. ಬಪ್ಪಗೆ ಹೇಳ್ಕಿತ್ತು ಅದಕ್ಕೂ ಒಂದು ಮನೆ ಬೇಜಾರಲ್ದೆ ಮನೇಲಿ ಕೂತ್ಕೊಂಡು ಇಲ್ಲಾರೋ ನಿಂಗೆ ನಿನ್ನ ಸೊಸೆ ಮನೇಲೇ ಇರ್ತಾಳೆ ಮರೀತಿ, ಮಕ್ಕಳು ಅವು ಇವು ಜಳ್ಳು ಬುಳ್ಳು ಅನ್ಕೊಂಡಿದ್ದು. ಅದಕ್ಕೆ ಯಾರಿದ್ರಿ ಎಲ್ಲ ಬೆಳಗ್ಗೆ ಎತ್ಕೊಂಡವ್ರು ಸಾಯಂಕಾಲದವ್ರಿ ಒಂದೇ ಕೂತ್ಕೊಂಡ್ಕಲ್ಲ. ಹೌದಾ? ಆರು ಎಷ್ಟು ಜನ ಇದ್ದರೂ ಸಹ ಹೇಳ್ತೆ ಸುಬ್ಬ ನನ್ನ ಮಗಳು ಇದ್ದಂಗೆ ಆತಿಲ್ಲ ನನಗೆ. ನನ್ನ ಮಗಳು ಬತ್ತಿಲ್ಲಲ್ಲ ಮನೆ ಬದಿ, ನಂಗೊಂದದೇ ಬೇಜಾರು ಕಾಣೊಂದು ಮನೆ. ನೀವೊಂದು ಹಣ್ಣು ವರ್ಷದ ಎಷ್ಟು ದಿನ ಆಯಿತು ಮಗ ಹೇಳೋಕೆ ಶುರು ಮಾಡಿ, ಅದ್ರ ಬಗ್ಗೆ ನಿಮ್ಮ ತಲೆಯೇ ಇಲ್ಲ ಮಾತ್ರ. ಇಲ್ಲಮ್ಮ ಹಂಗೆ ಹೇಳ್ಬೇಡ, ನನಗೆ ಮಂಡೇಲಿತ್ತೆ ಮಧ್ಯದಲ್ಲಿ ಅದು ಇದಾಯ್ತು, ನಿಂದೊಂದು ಬೇದಿ ಒಂದು 4-5 ದಿನ ನಿಂದು ಇದಾಯ್ತು, ಹಂಗೆಲ್ಲ ಮಾತಾಡೋಕೆ ಒಪ್ಕ ಇಲ್ಲ. ಇನ್ನೀಗ ಮಾರ್ಚಿಗೆ ಈ ಗಂಡಿನ ಒಂದು ಮದುವೆ ಮಾಡಿ ಮುಗಿಸು ಅಂದ್ಕೊಂಡಿತ್ತು. ಅಷ್ಟೊತ್ತಿಗಾರ ಅವಳು ಸೋದರತ್ತೆ ಅನ್ಕ ಬೇಕಲ್ಲ ಮತ್ತು ನಮಗೂ ಹೋಯ್ಕ ಕಾಂಬ. ಈಗ ಒಂದು ಹೋಯ್ಕಂದ್ರೆ ಒಂದು 5,000 ರೂಪಾಯಿ ಖರ್ಚಾರು ಇತ್ತು. ಕೈಯಾಗ ಒಂಚೂರು ದುಡ್ಡು ಓಡಾಡೋದಿಲ್ಲ, ಹಂಗಾಗಿ ಯೋಚನೆ ಮಾಡ್ತಿದ್ದೆ. ಕಾಂಬ ಮುಂದಿನ ಅರ್ಧಂಗೆ ಒಂದು ಮಾತು ಹೇಳ್ತೆ ಅವಳ ಹತ್ರ ನಾನು, ಹೋಯ್ ಪಪ್ಪ ನಾನು ಭಾವ ಒಂದು ಬಂದಿರೆ ಒಂಚೂರು ಅರ್ಧ ಹಾಯ್ಕೊಂಡ್ಲಕ್ಕಿತ್ತು ಖರ್ಚು ಅನ್ಕೊಂಡು ನಂದು ಯೋಚನೆ. ಅಲ್ಲೂ ನಿಂಗೆ ಸಮಪಾಲೇ ಬೇಕಲ್ದ, ನೀನು ಅಣ್ಣ ನೀನೊಂದು ಖರ್ಚಿಗೆ ಹಾಕಿ ಹೋಯ್ಲಕ್ಕಲ್ಲ. ಥೋ ಎಂತ ಮರೆಯ ನಿಂದ, ಈಗಲ ಕಂಡ್ರು ಈ ಕಂಜೂಸಿ ಬುದ್ಧಿ ಒಂದು ಬಿಡೋದಿಲ್ಲ ಮಾತ್ರ. ನಾಣಿ ಬರೋಕ್ಕಿಷ್ಟೆ ಅರ್ಧರ್ಧ ಹಾಯ್ಕೊಂಡ್ಕಂಬ್ರ ಅರ್ಧರ್ಧ ಏನು ಭಾಳ ಖರ್ಚ ಮರೆಯ. ದೇವ್ರ ನೆಡ್ಸಿ 2 ಗಂಡು ಮಕ್ಕಳಿದ್ದು ಇನ್ನೂ ಖರ್ಚು ಅನ್ಕೋ ಸಾಯೋದು ಎಷ್ಟೊತ್ತಿ ಕಂಡ್ರು. ಇಲ್ಲ ಮಾರೈತಿ ಸೊತ್ತೇ ಹೇಳ್ತನಲ್ಲ, ಈಗಂತೂ ಕೈಯಲ್ಲಿ ದುಡ್ಡಿಲ್ಲ, ಅಡ್ಕಿದ ಕುಯ್ಲಿಲ್ಲ. ಈಗ ಭಾಳಿದು ಹೇಳ್ನಲ್ಲ ಇನ್ನೂ 15 ದಿವಸ ಬೇಕು ಸಮಬಲ ಐಕರೆ. ಸತ್ಯ ಕೈಯಲ್ಲಿ ದುಡ್ಡಿಲ್ಲೇ ಜಾಸ್ತಿ, ಹಂಗಾಗಿ ಅರ್ಧರ್ಧ ಹಾಕರ್ ಲಾಯ್ಕತ್ತಿತ್ತೇನೋ ಅಂತ ನನ್ನ ಮನ್ಸಲ್ಲಷ್ಟೇ. ಮತ್ತು ದುಡ್ಡಿದ್ದಿರು ನಾನೀಗ ಕಾಯ್ತಿರ್ಲಿಲ್ಲಪ್ಪ. ಮತ್ತು ಹಂಗೆ ಈ ಭಾವನಿಗೇನು ಕಮ್ಮಿಯ ಮರೆತಿ ದುಡ್ಡಿಗೆ. ಅವರೇ ಈಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ಲಕ್ಕೀಗ. ಈಗ ಅವ್ರು ಬಂದಾಗಳಿಗೆಲ್ಲ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೋತಿಲ್ಲ, ಅಷ್ಟೊತ್ತಿಗೆ ಎಷ್ಟು ಖರ್ಚತ್ತೆ, ಗಂಡ್ಸು ಖರ್ಚು ಮಾಡೋದಿಲ್ಲ. ಅಷ್ಟೆಲ್ಲ ಖರ್ಚು ಮಾಡೋರಿಗೆ ಇದಕ್ಕೊಂದು ಅರ್ಧ ಖರ್ಚು ಹಾಕೋಕತ್ತಿಲ್ಲ ಹೇಳ್ಕಂಬ. ಉಂಬುಕ್ ತಿಂಬುಕ್ ಬಿಟ್ಟು ಬೇರೆ ಯಾವುದಕ್ಕೆ ಖರ್ಚು ಮಾಡ್ಕೊಂಡ್ರು ನಿಂಗೆ ಹಂಗೆ ಕೈ ಎಳಿತು ಹಿಂದೆ. ಆಯ್ಲಿ ಅವ್ರು ವರ್ಷ ಬಂದು ನಿಮ್ಮನ್ನೆಲ್ಲ ಟ್ರಿಪ್ಪಿಗೆಲ್ಲ ಕರ್ಕೊಂಡು ಹೋದಾಗಳ ಖರ್ಚಾಪೋದು ದುಡ್ಡಲ್ಲ, ಅವ್ರ ಕಲ್ಲಿ ಖರ್ಚು ಮಾಡೋದಲ್ಲ. ನೀನು ಮಾತ್ರ ಈಗ ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಜೋರಾಗಿ ಒಂದು ಸ್ಪೀಡಲ್ಲೇ ಎಂತ ಹೇಳ್ತಾರೆ ನಿಮ್ದು ಟಾಟಾ ಸುಮೋ ಎಂತ ಅದ್ರಲ್ಲಿ ಕರ್ಕೊಂಡು ಹೋರೆ 2 ಗಂಟೆ ಬೇಡ ಅಷ್ಟೊಡ ನಾವು ತಲುಪ್ಲಕ್ಕೆ. ಆರು ನಿಂಗೆ ಖರ್ಚು ಮರೆಯ ಅದು. ಅವ್ರು ಮಾತ್ರ ಕಲ್ಲು ಖರ್ಚು ಮಾಡೋದು, ನೀ ಮಾತ್ರ ದುಡ್ಡು ಖರ್ಚು ಮಾಡೋದು. ಆಯ್ಲಿ ಏನು ಏಗಳು ಮಗಳು ಪರ್ವೆ, ನೀನು ನನ್ನ ಪರ ಯಾವತ್ತಿರ್ತೆ, ಈಗಳು ಮುಗ್ಳೇ ನಿಂಗೆ ಜಾಸ್ತಿ ಆಯ್ತತ್ಲಾಗೆ. ನಾವು ಆತೆ ನೀನೊಟ್ಟಿಗೆ ಮಾತಾಡೋ ಕೂಕೊಂಡ್ರೆ ಗಲಾಟೆ. ನನಗಂತೂ ಈ ಮನೇಲಿ ಯಾರೊಟ್ಟಿಗೂ ಮಾತಾಡೋ ಕೂಕೊಂಡ್ರು ಗಲಾಟೆಯೇ ಹಪ್ಪದ ಕಣ್ಸೋ ಸುತ್ರ ಆತಿಲ್ಲ ಯಾರೊಟ್ಟಿಗೂ. ಸೊ ಮನೆಗೆ ಒಪ್ಪಾಗತ್ತಲ್ಲ, ತೋಟದ ಬದಿಲಿದ್ರೆ ಸಮ ನಾನು. ಅಲ್ಲಲ್ಲಿ ಹಾರ್ಕೊಂಡು ಎಂತ ಹೋಗ್ಬೋದು, ಇಲ್ಲಿ ನಾ ಕೂಕೊಂಡಿದ್ದೆ ಅನ್ಕಂಡ ಮೆಟ್ಲ ಮೇಲೆ ಹೋಗ್ಕಾಗ್ದ, ಇನ್ನು ಹಾರ್ಕೊಂಡು ಹೋದೊಂದು ಮಾಡ್ಕೊ. ನಾವಿಲ್ಲ 3 ಹೊತ್ತು ಕಷ್ಟಪಡೋದು ಯಾರ ಕಣ್ಣಿಗೂ ತೋರುದಿಲ್ಲ. ಒಂದು 4 ಪಾವಣಿ ಜೋಡಿಸ್ಕಂದ್ಕಂಡು ನಾ ಹೊರದೋದ್ ಮೆಟ್ಟಾಗೇ ಓಡಾಡ್ತಿದ್ದೆ ಎಷ್ಟು ದಿವಸದಿಂದ. ಇವಳಿಗೆ ಪಾಲ ಐಕಂಕಾಗ ಅವರು ಹೋಯ್ ಬಪ್ಪಕ್ಕೆ. ಪೆಟ್ರೋಲ್ ಏನು ಸುಮ್ಮನೆ ಬತ್ತತ್ತಾ, ಬಾಮಿ ನೀರು ಅದು ದುಡ್ಡು ಕೊಟ್ರಲ್ದ ಪೆಟ್ರೋಲ್ ಬಪ್ಪದ ಅರ್ಧದ ಹೈಕಂದ್ರೊಳಗೆ ಎಂತ ತಪ್ಪಿತ್ತು. ಇಲ್ಲ ನನ್ನ ಮೇಲೆ ಒಟ್ಟು ಒಯ್ಯುವುದೇ, ಇವರಿಗೆಲ್ಲ ದುಡ್ಡಿನ ಬೆಲೆ ಎಂಬುದೇ ಇಲ್ಲ. ಹಾಯ್ ಎಲ್ಲ ಎಂತ ಮಾಡ್ತಿದ್ರಿ, ಹುಷಾರಿದ್ರಿ ಎಲ್ಲರೂ? ಮತ್ತೆ ಜೋರು ಚಳಿ ಅಲ್ಲದೆ ನಮ್ಮ ಬದಿ ಎಲ್ಲ ಚಳಿ ಶುರು ಆಯ್ತು ಕಣಿ. ಒಂದು ಮನೆ ಗಾಳಿ ಮುಖ ತುಟಿ ಎಲ್ಲ ಒಡ್ದಂಗೆ ಆಯ್ತು ಕಾಣಿ. ನಮ್ಮ ಸುಬ್ಬು ಹೆಂಗೆ ಹೇಳ್ತಾ, ಸ್ವಂತ ತಂಗಿ ಅಲ್ದ ಖರ್ಚು ಮಾಡ್ರೆ ಎಂತ ತಪ್ಪು ಹೇಳಿ ಕಂಬ. ಈಗ ಮದುವೆ ಆಯ್ಲಿ ಎಂತಾರೋ ಆಯ್ಲಿ, ಈಗಳಿಕ ಒಂದು ದಿವಸ ಖರ್ಚು ಮಾಡಿದ್ರಲ್ಲಿ ತಪ್ಪೆಂತ ಅನ್ಕ ನಾ ಹೇಳೋದು. ಆಯ್ಲಿ ಮತ್ತೆ ಎಂತ ಕಣಿ, ನೀವೆಲ್ಲ ನಮ್ಮ ವಿಡಿಯೋ ಕಾಣ್ತಿದ್ರಿ ಅಲ್ದ,
ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೋದು ಮಾತ್ರ ಮರುಕಾಗ, ಮತ್ತು ಕಾಮೆಂಟ್ ಶೇರು ಮಾಡ್ಕಕ್ಕ ಬತ್ತೋ.